ಎಲ್ಲಿಗೂ ನಮಸ್ತೆ. ಓಂ ಸಾಯಿ ಕ್ರಿಯೇಷನ್ಸ್ ಸಾದರಪಡಿಸುತ್ತಿರುವಂತಹ ಭಕ್ತಿ ಸಂಜೀವಿನಿ ವಾಹಿನಿಗೆ ಸ್ವಾಗತ. ನಾನು ನಮಿತಾ ಆಂತರ್ಯ ಶೆಟ್ಟಿ. ವೀಕ್ಷಕರೇ, ಭಕ್ತಿ, ಶಕ್ತಿ ಮತ್ತು ಶರಣಾಗತಿಯ ಪ್ರತೀಕ ಅಯ್ಯಪ್ಪ ಸ್ವಾಮಿ. ಹರಿಹರನ ಪುತ್ರನಾಗಿ ಜನಿಸಿದ ಈ ದೈವಿಕ ಶಕ್ತಿ ಶಿವ ಮತ್ತು ಮಹಾವಿಷ್ಣುವಿನ ಏಕತ್ವದ ಸಂಕೇತ ಕೂಡ ಹೌದು. ಧರ್ಮಶಾಸ್ತ್ರ ಅಂತ ಕರೆಯಲ್ಪಡುವಂತಹ ಈ ಮಹಾಶಕ್ತಿ ಧರ್ಮದ ಮಾರ್ಗದಲ್ಲಿ ನಡೆಯುವವರಿಗೊಂದು ದಾರಿದೀಪ ಅಂತಲೇ ಹೇಳ್ಬೋದು. ಇನ್ನು ಶಬರಿಮಲೆಯ ಯಾತ್ರೆ ಇದು ಕೇವಲ ಒಂದು ಪ್ರಯಾಣ ಮಾತ್ರ ಅಲ್ಲ, ಮನಸ್ಸಿನ ಶುದ್ಧೀಕರಣ, ಆತ್ಮದ ಅರಿವು, ಸಂಪೂರ್ಣ ಶರಣಾಗತಿಯ ಒಂದು ಸಂಕೇತ. ಇಂಥ ಅಯ್ಯಪ್ಪ ಸ್ವಾಮಿಯ ಪ್ರತಿಷ್ಠಾ ಬ್ರಹ್ಮಕಲಶಾಭಿಷೇಕ ಬಹಳ ಅದ್ಧೂರಿಯಾಗಿ ಅತ್ತಾವರದಲ್ಲಿ ನಡೀತಾ ಇದೆ. ಹಾಗಾದರೆ ಹೇಗಿದೆ ಆ ಸಂಭ್ರಮ, ಸಡಗರ ಅನ್ನೋದನ್ನು ಕಣ್ತುಂಬಿಕೊಂಡು ಬರೋಣ, ಬನ್ನಿ.
कर्मे देवा सर्वकारेण सर्वदा सिद्धानां विधारिकुन्दरवरं सिंहासनाध्यासनं सूर्यत्पत्रशुक्लब्धकुण्डलमदेव्यां पुरहरमरजत्पुत्रकपादशास्त्रे प्रार्थनां समर्पयामि. ಪ್ರಾರ್ಥನೆ ಮಾಡಿಕೊಂಡು ಈ ಸ್ಥಳದಲ್ಲಿ ಸ್ವಾಮಿ ಆರಾಧನೆ ಹಾಗೆ ಪ್ರಧಾನುಷ್ಠಾನಗಳು ಬಹಳಷ್ಟು ಕಾಲದಿಂದ ನಡೆಸ್ತಾ ಬಂದರ ಫಲವಾಗಿ ಆ ನಾಮಜಪದ ಮಹಿಮೆಯ ಫಲವಾಗಿ ಸ್ವಾಮಿಯು ಇಲ್ಲಿ ಸನ್ನಿಧಾನವನ್ನು ಪಡೆದು ನಿತ್ಯ ಪೂಜಾರಾಧನಾದಿಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಏತನ್ಮಧ್ಯದಲ್ಲಿ ಸ್ವಾಮಿಗೆ ಶಾಸ್ತ್ರೀಯವಾದಂತಹ ಶಿಲಾಮಯವಾದಂತಹ ಸುದೃಢವಾದಂತಹ ಒಂದು ಗರ್ಭಗೃಹ ನಿರ್ಮಾಣ ಮಾಡಬೇಕೆಂದು ದೇವರ ಪ್ರೇರೇಪಣೆ ಬಂದ ಪ್ರಕಾರ ಜ್ಯೋತಿಷ್ಯರ ಮುಖೇನವಾಗಿ ಸ್ವಪ್ನ ವಿಮರ್ಶನೆಯನ್ನು ಮಾಡುವಂತಹ ಇದರಲ್ಲಿ ಅದಕ್ಕೆ ಬೇಕಾದಂತಹ ಅನುಕೂಲಕರವಾದಂತಹ ದಾರಿಗಳನ್ನು ಸ್ವಾಮಿ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಅವರ ಪ್ರೇರೇಪಣೆಯಂತೆ ದೇವರನ್ನು ಬಾಲಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಿ ಬೇಕಾದಂತೆ ಮಂದಿರವನ್ನು ಗರ್ಭಗೃಹವನ್ನು ಎಲ್ಲ ನಿರ್ಮಾಣ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಪ್ರಶ್ನಚಿಂತನೆಯಲ್ಲಿ ಕಂಡುಬಂದ ಪ್ರಕಾರ ಸ್ವಾಮಿಯ ನೂತನವಾದಂತಹ ಪಂಚಲೋಕ ವಿಗ್ರಹ ನಿರ್ಮಾಣ ಮಾಡಿ ವಿಗ್ರಹದಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಉತ್ತಮ ಆರಾಧನೆ ಮಾಡಿ ಕೊಂಡು ಬರಬೇಕು ಅಂತ ಅವರು ನಿರ್ದೇಶನ ಕೊಟ್ಟಿದ್ದಾರೆ. ಅದಕ್ಕನುಸಾರವಾಗಿ ನೂತನ ಬಿಂಬವನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಇನ್ನು ಮುಂದಕ್ಕೆ ಬಾಲಾಲಯದಲ್ಲಿ ಪ್ರತಿಷ್ಠೆ ಮಾಡಿದಂತಹ ಈ ಮೊದಲು ನಾವು ಪೂಜೆ ಮಾಡ್ತಾ ಇದ್ದಂತಹ ದಾರುಬಿಂಬವನ್ನು ಇಲ್ಲಿಂದ ಸ್ಥಳಾಂತರ ಮಾಡಿ ಮೂಲಾಲಯದ ಬಳಿಗೆ ಕೊಂಡೊಯ್ದು ಅಲ್ಲಿ ಸಂಹಾರ ತತ್ವವನ್ನು ಮಾಡಿ ಮರದ ಮೂರ್ತಿಯಲ್ಲಿರುವಂತಹ ಜೀವ ಚೈತನ್ಯವನ್ನು ದೇವರ ಸಾನ್ನಿಧ್ಯವನ್ನು ಜೀವಕಲಶಕ್ಕೆ ಉದ್ವಾಸನ ಮಾಡುವಂತಹ ಪ್ರಕ್ರಿಯೆಯನ್ನು ಮಾಡಿದ್ದೇವೆ. ಇದಕ್ಕೆಲ್ಲದಕ್ಕೂ ದೇವರು ಒಪ್ಪಿಗೆಯನ್ನು ಕೊಡಬೇಕು. ಒಂದು ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಪರಿವರ್ತನೆಗಳನ್ನು ಮಾಡಬೇಕಾದ್ರೆ ಮನೆಯ ಅಧಿಪತಿಯ ಅನುಗ್ರಹ ಒಪ್ಪಿಗೆ ನಮಗೆ ಬೇಕು. ಅದೇ ರೀತಿಯಲ್ಲಿ ದೇವಸ್ಥಾನ ಆಗಲಿ ಮಂದಿರ ಆಗಲಿ ಅದು ನಿಜವಾದಂತಹ ಅಧಿಪತಿಗಳನ್ನು ಹೇಳಿದ್ರೆ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅವರು ಅದಕ್ಕೆ ಅನುಗ್ರಹವನ್ನು ಕೊಡಬೇಕು. ನಮ್ಮ ಭಕ್ತಿಗೆ ಶ್ರದ್ಧೆಗೆ ನಮ್ಮ ಪ್ರಾರ್ಥನೆಗೆ ಹೋಗೊಟ್ಟು ಈ ಹಳೆಯ ಬಿಂಬವನ್ನು ಬಿಟ್ಟು ಜೀವ ಕಲಶದಲ್ಲಿ ಅವರು ಸಾನ್ನಿಧ್ಯವನ್ನು ಪಡೆದುಕೊಳ್ಳಬೇಕು. ನಾಳೆಯ ದಿವಸದಲ್ಲಿ ಪಂಚಲೋಕದ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿಗೆ ಆ ಜೀವಕಲಶವನ್ನು ಅಭಿಷೇಕ ಮಾಡುವುದರಿಂದ ಹಳೆಯ ಬಿಂಬದಲ್ಲಿರುವಂತಹ ಚೈತನ್ಯಗಳು ನೂತನ ಬಿಂಬಕ್ಕೆ ಬಂದಂತಾಗಿದೆ. ಇದನ್ನೆಲ್ಲ ನಾವು ಶಾಸ್ತ್ರೋಕ್ತ ವಿಧಿಯಂತೆ ನಾವು ಮಾಡಬಹುದು ಹೊರತು ಅದನ್ನು ತಥಾಸನ್ನು ಹೇಳುವವರು ಪರಮಾತ್ಮ. ಮೊದಲು ಹೇಳಿದ ಹಾಗೆ ದೇವರು ಇದ್ದಾರೆ ಅಂತ ಮಾಡಲಿಕ್ಕೂ ಇಲ್ಲ ಅಂತ ಮಾಡಲಿಕ್ಕೂ ಒಂದು ಸ್ಥಳದಲ್ಲಿದ್ದಾರೆ ಇನ್ನೊಂದು ಸ್ಥಳದಲ್ಲಿ ಇಲ್ಲ ಅಂತ ಮಾಡಲಿಕ್ಕೆ ನಮಗೆ ಶಕ್ತಿ ಸಾಮರ್ಥ್ಯಗಳಿಲ್ಲ. ಶಾಸ್ತ್ರದಲ್ಲಿ ಅದಕ್ಕೆ ಹೀಗೆ ಮಾಡಬೇಕು ಅಂತ ವಿಧಿವಿಧಾನಗಳನ್ನು ಆ ವಿಧಿವಿಧಾನಗಳನ್ನು ಶ್ರದ್ಧಾಭಕ್ತಿಯಿಂದ ಮಾಡುವುದಷ್ಟೇ ನಮ್ಮ ಪಾಲಿಗಿರುವಂತಹ ಒಂದು ಕರ್ತವ್ಯ. ಆದ್ದರಿಂದ ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳುವ ಈ ಬಾಲಾಲಯವನ್ನು ಬಿಟ್ಟುಕೊಡಬೇಕು. ಅದೇ ರೀತಿಯಾಗಿ ಹಳೆಯ ಬಿಂಬವನ್ನು ಬಿಟ್ಟುಕೊಟ್ಟು ನೂತನ ಬಿಂಬದಲ್ಲಿ ಅವರು ಸುಪ್ರತಿಷ್ಠಿತರಾಗಬೇಕು. ನಾಳೆ ದಿವಸ ದೇವರ ಪುನಃಪ್ರತಿಷ್ಠಾಪನೆ ಆಗಿರ್ಬೋದು, ನಮ್ಮ ಕುಂಭಾಭಿಷೇಕ ಎಲ್ಲವನ್ನು ಒಳ್ಳೆಯ ರೀತಿಯನ್ನು ನಡೆಸಿಕೊಟ್ಟು ಅದರ ಸತ್ಪುಣ್ಯ ಫಲವನ್ನು ದೇವರುಗಳನ್ನು ಅನುಗ್ರಹಿಸಿಕೊಡಬೇಕು. ಸ್ವಾಮಿಯು ಈ ಕೆಲಸಗಳನ್ನೆಲ್ಲ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ಳುವ. ಓಂ ಶೃಣ್ವಂತು ದೇವತಾ ಸರ್ವಾಃ ಪ್ರಾಸಾದ ವಿಮಾಶ್ರಿತಾಃ ಯಜ್ಜಮಾನಮಸ್ಮಾಭಿಗೆ ಅನುಗೃಹ್ಣಂತು ತೇನ ನಃ ಪೂರ್ವೇ ಪೂರ್ವತರಂಗೃತಂ ದೇವಾಲಯಂ ಸಾರ್ವದ ಪ್ರಾಪ್ತಂ ಕಾಲವಶಾತ್ ಭೂಯೋ ವಯಂ ತತ್ಕರ್ತುಮಿತ್ಯುತಾಃ ಕಾಲೇನೈತಾವತಾ ಭೂಯಃ ಪ್ರಾಸಾದೇऽಸ್ಮಿನ್ ಪುನರ್ನವೆ ಸ್ಥಾಪಯಾಮ ವಯಂ ಸತ್ಯಂ ತದನು ಜ್ಞಾತಮರ್ಹತ ಭಗವನ್ ವಾಸ್ತವಭಿನವಂ ಬಿಂಬಂ कारयिष्यन्ते भक्ताः तदनु ज्ञातमर्हसि प्रार्थनां समर्पयामि.
ಪಂಡಿತರು ಅವರ ಪೂಜೆ ತೆಗೆದಿದ್ದಾರೆ.
ರಾಮ ರಾಮ ಎಂಬೆರಡಕ್ಷರ ಪ್ರೇಮದಿ ಸಲಹಿತು ಸುಜನರನು. ರಾಮ ರಾಮ ಎಂಬೆರಡಕ್ಷರ ಪ್ರೇಮದಿ ಸಲಹಿತು ಸುಜನರನು. ರಾಮ 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 ಎಂಬೆರಡಕ್ಷರ ಪ್ರೇಮದಿ ಸಲಹಿತು ಸುಜನರನು. ರಾಮ ರಾಮ ಎಂಬೆರಡಕ್ಷರ ಪ್ರೇಮದಿ ಸಲಹಿತು ಸುಜನರನು. ಹಲವನು ಪಾನವ ಮಾಡಿದ ಲಾಲೋಚನನೇ ಬಲ್ಲವನು. ಹಲವನು ಪಾನವ ಮಾಡಿದ ಪಾಲಲೋಚನನೇ ಬಲ್ಲವನು. ಆಲಾಪಿಸುತ್ತ ಶಿಲೆಯಾಗಿದ್ದ ಆಲಾಪಿಸುತ್ತ ಶಿಲೆಯಾಗಿದ್ದ ಬಾಳೆಯ ಹಲ್ಲೆಯ ಕೇಳೆನು. ಬಾಳೆಯ ಹಲ್ಲೆಯ ಕೇಳೆನು. ರಾಮ ರಾಮ ಎಂಬೆರಡಕ್ಷರ ಪ್ರೇಮದಿ ಸಲಹಿತು ಸುಜನರನು. ರಾಮ ರಾಮ ಎಂಬೆರಡಕ್ಷರ ಪ್ರೇಮದಿ ಸಲಹಿತು ಸುಜನರನು. ಅಂಜಿಕೆ ಇಲ್ಲದೆ ಗಿರಿ ಸಾರಿದ ಕಪಿ ಸುಂದರ ರವಿಸುತ್ತ ಬಲ್ಲವನು. ಅಂಜಿಕೆ ಇಲ್ಲದೆ ಗಿರಿ ಸಾರಿದ ಕಪಿ ಸುಂದರ ರವಿಸುತ್ತ ಬಲ್ಲವನು. ಎಂಜಲ ಫಲಗಳ ಹರಿಗಾತಿಸಿದ ಎಂಜಲ ಫಲಗಳ ಹರಿಗಾತಿಸಿದ ಕಂದಲೋಚನೆಯ ಕೇಳೆನು. ಕಂದಲೋಚನೆಯ ಕೇಳೆನು. ರಾಮ ರಾಮ ಎಂಬೆರಡಕ್ಷರ ಪ್ರೇಮದಿ ಸಲಹಿತು ಸುಜನರನು. ರಾಮ ರಾಮ ಎಂಬೆರಡಕ್ಷರ ಪ್ರೇಮದಿ ಸಲಹಿತು ಸುಜನರನು. ಕಾಲವನರಿತು ಸೇವೆಯ ಮಾಡಿದ ಲೋಲ ಲಕ್ಷ್ಮಣನೇ ಬಲ್ಲವರು. ಕಾಲವನರಿತು ಸೇವೆಯ ಮಾಡಿದ ಲೋಲ ಲಕ್ಷ್ಮಣನೇ ಬಲ್ಲವರು. ಪ್ರಾಣ ಶರಣಿ ವಿಜಯ ವಿಠಲನ ಪ್ರಾಣ ಶರಣಿ ವಿಜಯ ವಿಠಲನ ನೀಲೇಶ್ವರದಿಯ ಕೇಳೆನು. ನೀಲೇಶ್ವರದಿಯ ಕೇಳೆನು. ರಾಮ ರಾಮ ಎಂಬೆರಡಕ್ಷರ ಪ್ರೇಮದಿ ಸಲಹಿತು ಸುಜನರನು. ರಾಮ ರಾಮ ಎಂಬೆರಡಕ್ಷರ ಪ್ರೇಮದಿ ಸಲಹಿತು ಸುಜನರನು. ರಾಮ 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 ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. वाजे मृदंग ताल वीणा ये नाचता गौरी गणा. वाजे मृदंग
वाजे मृदंग ताल वीणा ये रे नाचता गौरी गणा वाजे मृदंग ताल वीणा ये रे नाचता गौरी गणा पाही बांधुना घुंगुरुवाळा पाही बांधुना घुंगुरुवाळा येई टुमकता फूलनिवाळा येई टुमकता फूलनिवाळा जन आवडे तवा हा काळा जन देही आनंद गौरी धारा देही आनंद गौरी धारा दुडु दुडु येरे लुटु लुटु येरे दुडु दुडु येरे लुटु लुटु येरे शिवसुताये हाळा गणपती बाप्पा मोरया मंगळमूर्ती मोरया गणपती बाप्पा मोरया नाच नाच रे गजानना वाजे मृदंग ताल वीणा ये रे नाचता गौरी गणा वाजे मृदंग ताल वीणा ये रे नाचता गौरी गणा चिंतनी जमले सारे तुझा चिंतनी जमले सारे आली आली ना बागिल टारे आली आली ना बागिल टारे नाचे चैतन्य आवदेवारे नाचे चैतन्य आवदेवारे पाल पुलता भरा लाची पूरे पाल पुलता भरा लाची पूरे कर्पूर गौरा जगदोद्धारा कर्पूर गौरा जगदोद्धारा हे गौरी बल्लाळा गणपती बाप्पा मोरया मंगळमूर्ती मोरया गणपती बाप्पा मोरया मंगळमूर्ती मोरया नाच नाच रे गजानना वाजे मृदंग ताल वीणा ये रे नाचता गौरी गणा वाजे मृदंग ताल वीणा ये रे नाचता गौरी गणा तू देवांचा देव करा तू देवांचा देव करा आदिनाथ तू मंगलकारा आदिनाथ तू मंगलकारा देहि कृपेचा अमृतधारा देहि कृपेचा अमृतधारा तारी विश्वाचा सर्व पसारा तारी विश्वाचा सर्व पसारा हे विघ्नेशा हे जगदीशा हे विघ्नेशा हे जगदीशा हे तनी गणेशा गणपती बाप्पा मोरया मंगळमूर्ती मोरया गणपती बाप्पा मोरया मंगळमूर्ती मोरया नाच नाच रे गजानना वाजे मृदंग ताल वीणा
ವೀಕ್ಷಕರೇ, ಅತ್ತಾವರದಲ್ಲಿರುವಂಥ ಅಯ್ಯಪ್ಪ ಸ್ವಾಮಿ ಕ್ಷೇತ್ರದ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ನಾವಿವತ್ತಿದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗಿದ್ದಾರೆ ಸೂರಜ್ ರಾಘವನ್ ಅವರು, ಅಯ್ಯಪ್ಪ ಸ್ವಾಮಿ ಕ್ಷೇತ್ರ ಅಧ್ಯಕ್ಷರು, ಅಯ್ಯಪ್ಪ ಸ್ವಾಮಿ ಕ್ಷೇತ್ರದ ಅಭಿವೃದ್ಧಿ ಸಮಿತಿ. ಗೋಕುಲ್ದಾಸ್ ಅವರು ನಮ್ಮ ಜೊತೆಗಿದ್ದಾರೆ, ಕಾರ್ಯಾಧ್ಯಕ್ಷರು, ಅಯ್ಯಪ್ಪ ಸ್ವಾಮಿ ಭಕ್ತ ಅಭಿವೃದ್ಧಿ ಸಮಿತಿ. ಮುರಳೀಧರ್ ಅವರು ನಮ್ಮ ಜೊತೆಗಿದ್ದಾರೆ, ಅವರು ಕೂಡ ಅಷ್ಟೇ ಕಾರ್ಯಾಧ್ಯಕ್ಷರು, ಅಯ್ಯಪ್ಪ ಸ್ವಾಮಿ ಭಕ್ತ ಅಭಿವೃದ್ಧಿ ಸಮಿತಿ. ಅದೇ ರೀತಿ ಸಂತೋಷ್ ಶೆಟ್ಟಿ ಬೋಲಾರ್ ಅವರು ನಮ್ಮ ಜೊತೆಗಿದ್ದಾರೆ, ಗೌರವ ಕೋಶಾಧಿಕಾರಿ. ಸೊ ಇವ್ರ ಜೊತೆ ಮಾತಾಡ್ಕೊಂಡು ಬರೋಣ. ಸರ್, ಮೊಟ್ಟ ಮೊದಲನೇದಾಗಿ ಬ್ರಹ್ಮಕಲಶೋತ್ಸವದ ಈ ಸಂದರ್ಭದಲ್ಲಿ, ಪ್ರತಿಷ್ಠಾ ಬ್ರಹ್ಮಕಲಶಾಭಿಷೇಕದ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಬಯಸ್ತೀರಾ? ನಮ್ಮ ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ನಾವೊಂದು ಸುಮಾರು ಒಂದು 65 ವರ್ಷಗಳ ಹಿಂದೆ ಏನು ಗುಡಿ ನಿರ್ಮಾಣ ಆಗಿತ್ತು, ನಮ್ಮ ಹಿರಿಯರು ಏನೊಂದು ಈ ನಿರ್ಮಾಣ ಮಾಡಿ ಎಲ್ಲ ಭಕ್ತಾದಿಗಳಿಗೆ, ಸ್ವಾಮಿಯ ಶಬರಿಮಲೆ ಯಾತ್ರೆ ಹೋಗೋ ಭಕ್ತಾದಿಗಳಿಗೆ ಮತ್ತು ಇಲ್ಲಿ ಲೋಕಲ್ ಮಂಗಳೂರಿನ ಎಲ್ಲ ಭಕ್ತಾಭಿಮಾನಿಗಳಿಗೆ, ಭಕ್ತರಿಗೆ, ನಮ್ಮ ಸ್ವಾಮಿಗಳಿಗೆ ಒಂದು ಸಣ್ಣ ಗುಡಿಯನ್ನು ನಿರ್ಮಾಣ ಮಾಡಿ ಅದರಲ್ಲಿ ಅಯ್ಯಪ್ಪ ಸ್ವಾಮಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಎಲ್ಲ ಭಕ್ತರಿಗೆ ಅನುಕೂಲವಾಗಂತ ಮಾಡಿದರು. ಆದರೆ ತಮ್ಗೆ ಗೊತ್ತಿರೋ ಹಾಗೆ ಸುಮಾರು 65 ವರ್ಷಗಳಿಂದಲೂ ಏನು ಪೂಜೆ ಮಾಡಿಕೊಂಡು ಬಂದ ಒಂದು ನಮ್ಮ ಈ ದೇವಸ್ಥಾನದಲ್ಲಿ, ಮಂದಿರದಲ್ಲಿ ನಮ್ಮ ಅಯ್ಯಪ್ಪ ಸ್ವಾಮಿದು ಏನು ಮೂರ್ತಿ ಇದೆ, ಅದು ಮರದಲ್ಲಿ ಕೆತ್ತನೆ ಆಗುವಂಥ ಮೂರ್ತಿ, ಅದು ಹಳೆಯ ಮೂರ್ತಿ. ಅದು ಸುಮಾರು 4 ವರ್ಷದ ಹಿಂದೆ ನಾವು ನಮ್ಮ ಈ ನಮ್ಮ ಗುಡಿ ಏನಿತ್ತು ಅದು ಮುಂದ್ಗಡೆ ಇತ್ತು. ಹಿಂದ್ಗಡೆ ಒಂದು ನಮ್ಮ ವಿಶಾಲವಾದ ಒಂದು ಹಾಲ್ ಇತ್ತು. ಆ ಸಂದರ್ಭದಲ್ಲಿ ನಮಗೆ ಈ ತುಂಬ ಹಳೇದಾಗಿದ್ದರಿಂದಾಗಿ ಇದಕ್ಕೆ ಒಂದು ಯಾಕೆ ನಾವು ಹೊಸ ಕಟ್ಟಡ ಕಟ್ಟಬಾರ್ದು ಅಂತ ಒಂದು, ಅಥವಾ ಈ ನಮ್ಮ ಗುಡಿಯನ್ನು ಇನ್ನೂ ಬೇರೆ ರೀತಿಯಾಗಿ ಯಾಕೆ ನಾವು ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತೇಳಿ ವಿಚಾರ ಬಂದಾಗ ನಮಗೆ ಮಾಧವ ಬುಧವಾಳ ಅಂತ ಪಯ್ಯನೂರಿನವರೊಬ್ಬರು ಸಿಕ್ಕಿದ್ರು ನಮಗೆ. ಅವರು ನಮಗೆ ಇಲ್ಲಿ ಬಂದು ಪ್ರಶ್ನೆ ಚಿಂತನೆ ಮಾಡಿದಾಗ, ಇಲ್ಲಿ ನೀವು ಮರದ ಮೂರ್ತಿಯನ್ನು ಪೂಜೆ ಮಾಡೋದ್ರಿಂದಾಗಿ ನಿಮಗೆ ಇಷ್ಟೊಂದು ಬೆಳೆಸಿದ ಒಂದು ದೇವರು ಅವರು. ನಾವೆಲ್ಲ ಒಳ್ಳೊಳ್ಳೆ ಮನೆಗಳಲ್ಲಿದ್ದೀವಿ, ಒಳ್ಳೊಳ್ಳೆ ಕಟ್ಟಡವನ್ನು ಕಟ್ಟಿದ್ದೀವಿ. ಇದು ನನ್ನ ಒಂದು ವೈಯಕ್ತಿಕ ಅನಿಸಿಕೆ. ಇಂಥ ಸಂದರ್ಭದಲ್ಲಿ ನಮ್ಮ ಅಯ್ಯಪ್ಪ ಸ್ವಾಮಿ ಮಾತ್ರ ಯಾಕೆ ಒಂದು ಸಣ್ಣ ಗುಡಿಯಲ್ಲಿರ್ಬೋದು ಅಂತ ಎಲ್ಲ ನಮ್ಮ ಈ ಕಮಿಟಿಯವರೆಲ್ಲ ಒಂದು ವಿಚಾರ ಬಂದಾಗ ನಾವೊಂದು ಗುಡಿಯನ್ನೇ ನಿರ್ಮಾಣ ಮಾಡುವಂಥ ಒಂದು ಇಲ್ಲಿ ಅತ್ತಾವರದ ಸ್ಥಳೀಯರು ಇರ್ಬೋದು, ಎಲ್ಲ ಭಕ್ತಾಭಿಮಾನಿಗಳು ಸೇರಿ ತೀರ್ಮಾನ ತಗೊಂಡಿದ್ದೀವಿ. 19 ತಾರೀಕು ಹೊರೆಕಾಣಿಕೆ ಮಾಡಿ 20 ತನಕ ನಮಗೆ ಸಮಯವನ್ನು ನಿಗದಿಪಡಿಸಿದ್ರು ಕುಡುಪು ಶ್ರೀ ಕೃಷ್ಣರಾಜ ತಂತ್ರಿಯವರು. ಸೊ ಅವರ ಒಂದು ಏನು ಇದಿದೆ, ಅದರ ಪ್ರಯುಕ್ತ ನಾವು 20ನೇ ತಾರೀಕಿಗೆ ಬ್ರಹ್ಮಕಲಶದ ನಮ್ಮ ಎಲ್ಲ ಕೆಲಸಕ್ಕೆ ಆರಂಭ ಆಗಿದೆ. ಬೆಳಗ್ಗೆ ನಮ್ಮ ಗಣಹೋಮವನ್ನು ಮಾಡಿ 20ನೇ ತಾರೀಕಿಗೆ ಸಾಯಂಕಾಲ ಬೇರೆ ಬೇರೆ ಇಲ್ಲಿ ಶಾಸ್ತ್ರೋಕ್ತವಾಗಿ ಏನೇನು ಮಾಡಬೇಕು ಎಲ್ಲ ವಿಧಿವಿಧಾನಗಳು ಮಾಡ್ತಾ ಇದ್ದಾರೆ. ತಾವೀಗ ನೋಡ್ಬೋದು, ನಮ್ಮ ಅಯ್ಯಪ್ಪ ಸ್ವಾಮಿ ಇದಿರ್ಬೋದು, ಅಥವಾ 3 ಗಣಪತಿ ಗುಡಿ ಮತ್ತು ದುರ್ಗಾದೇವಿಗಳು ಮತ್ತು ಸುಬ್ರಹ್ಮಣ್ಯ 3 ದೇವರುಗಳ ಅಲ್ಲಿ ತಾವು ಶಯನ ಇದರಲ್ಲಿ ಇದೆ ಅಲ್ಲಿ. ಸೊ ನಾಳೆ ಬೆಳಿಗ್ಗೆ ನಮ್ಮದು ಪ್ರತಿಷ್ಠಾಪನೆ ಇದೆ, ಆಮೇಲೆ ಬ್ರಹ್ಮಕಲಶ ನಡೀತಾ ಇದೆ. ಸುಮಾರು ನಾಳೆ 7:30ರಿಂದ 9:30 ತನಕ ಈ ಒಂದು ಬ್ರಹ್ಮಕಲಶ ಸೇವೆ ನಡೀತಾ ಇದೆ. ಇದರ ಪ್ರಯುಕ್ತ ನಾವು ಸುಮಾರು 4 ದಿನವೂ ಸಾಂಸ್ಕೃತಿಕ ಕಾರ್ಯವನ್ನು ಮಾಡಿದ್ದೀವಿ. ಮಧ್ಯಾಹ್ನದ ಹೊತ್ತಿಗೆ 2 ತಂಡಗಳು ಭಜನೆ ಮಾಡ್ತಾ ಇದ್ದಾರೆ. ಆನಂತರ ಸಾಯಂಕಾಲ 5 ಗಂಟೆಗೆ ದೀಪ ಪ್ರಜ್ವಲನೆ ಮಾಡಿಬಿಟ್ಟು ಇನ್ನೊಂದು ತಂಡಕ್ಕೆ ಭಜನೆಯನ್ನು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಆಮೇಲೆ 6 ಗಂಟೆಗೆ ಸ್ಥಳೀಯ ಪ್ರತಿಭೆ ಇರ್ಬೋದು ಅಥವಾ ಈ ಮಂಗಳೂರಿನ ಪ್ರತಿಭೆಗಳಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಮತ್ತು 7 ಗಂಟೆಯಿಂದ ಸಭಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸುಮಾರು 4 ಸ್ವಾಮೀಜಿಗಳು, ಪ್ರತಿದಿನ ಒಬ್ಬರು ಸ್ವಾಮೀಜಿಗಳು ಬರ್ತಾ ಇದ್ದಾರೆ. ಈಗ ಮೊನ್ನೆ 2 ಸ್ವಾಮೀಜಿಗಳು ಬಂದರೆ, ಇವತ್ತು ವಜ್ರದೇವಿ ಮಠದ ಪೂಜೆ ಸ್ವಾಮೀಜಿಗಳು ಬರ್ತಾ ಇದ್ದಾರೆ. ನಾಳೆ ಒಡಿಯೂರು ಮಠದ ಸ್ವಾಮೀಜಿ ಬರ್ತಾ ಇದ್ದಾರೆ. ನಿನ್ನೆನೂ ನಮ್ಮ ನಿನ್ನೆ ಒಡಿಯೂರು ಸ್ವಾಮೀಜಿ ಬಂದಿದ್ದು, ನಾಳೆ ಕೊಂಡೆಯೂರು ಸ್ವಾಮೀಜಿ ಬರ್ತಾ ಇದ್ದಾರೆ. ಮೊದಲನೇ ದಿನ ಜಿತಕಾಮಾನಂದ ಸ್ವಾಮೀಜಿ ಬಂದಿದ್ದರು, ನಮ್ಮ ರಾಮಕೃಷ್ಣ ಮಠದ ಅಧ್ಯಕ್ಷರು. ಸೊ ಹಾಗಾಗಿ ನಮ್ಮ ಎಲ್ಲ ಸ್ವಾಮೀಜಿಗಳ ಆಶೀರ್ವಾದ ಪಡ್ಕೊಂಡು ನಂತರ ನಮ್ಮ ಗಣ್ಯರು ಏನಿದ್ದಾರೆ, ನಮ್ಮ ಮಾನ್ಯ ಶಾಸಕರು ಇರ್ಬೋದು, ಸಂಸದರಿರ್ಬೋದು, ಹಳೆ ಮಾಜಿ ಸಂಸದರಿರ್ಬೋದು, ಮತ್ತು ಉಮಾನಾಥ್ ಕೋಟ್ಯಾನ್ ಸಾಹೇಬರು, ಭರತ್ ಶೆಟ್ಟರು, ಮತ್ತು ಎಲ್ಲ ಗಣ್ಯರು ನಮಗೆ ಸಹಾಯ ನೀಡಿದವರು ಅಂತಲ್ಲ, ಎಲ್ಲ ಗಣ್ಯರು ನಾವು ಯಾರ್ಯಾರು ಕರೆದಿದ್ವಿ ಅವರೆಲ್ಲ ಬರ್ತಾ ಇದ್ದಾರೆ. ನಾವು 2 ದಿನ ಸಾಂಸ್ಕೃತಿಕ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಇವತ್ತೂ ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ನಿನ್ನೆ ಎನ್ನನೇ ಕತೆ ಅಂತೇಳಿ ದೇವದಾಸ್ ಕಾಪಿಕಾಡರಿಂದ ನಿನ್ನೆ ನಾಟಕ ಕೂಡ ಇತ್ತು. ತುಂಬ ಜನ ಸೇರಿದರು. ಇವತ್ತಿಗೆ ನಮ್ಮ ರಾಜ್ಯ ಪ್ರಶಸ್ತಿ ವಿಜೇತ ಗಾಯಕರಾದ, ಚಲನಚಿತ್ರ ಗಾಯಕರಾದಂಥ, ಹಿನ್ನೆಲೆ ಗಾಯಕರಾದಂಥ ಶ್ರೀ ರಮೇಶ್ ಚಂದ್ರ ಅವರು ಬರ್ತಾ ಇದ್ದಾರೆ. ನಾಳೆನೂ ಕೂಡ ನಮ್ಮ ಲೋಕಲ್ ಇಲ್ಲಿದೆ ಚಕ್ರಪಾಣಿದ್ದು ನಮ್ಮ ಇದು ನಮ್ಮ ಮಣಿಕಂಠ ಜನ ಅಂತ ನಿತ್ಯ ರೂಪವನ್ನು ಮಾಡಿ ತೋರಿಸ್ಲಿಕ್ಕಿದ್ದಾರೆ. ಸೊ ಆಮೇಲೆ ವಿಶೇಷ ಸುರೇಶ್ ಅತ್ತಾವರ, ನಮ್ಗೆ ಗೊತ್ತಿರುವ ಚಕ್ರಪಾಣಿದ್ದು ಎಲ್ಲ ನೋಡ್ಕೊಳ್ಳೋರು ಅವರಿಂದ ನಾಳೆ ನಿತ್ಯ ರೂಪಕ್ಕೆ ಇದೆ ಅವರ ತಂಡದಿಂದ.
ಅದೇ ರೀತಿ ನಮ್ಮ ಎಲ್ಲ ಸ್ವಯಂ ಸೇವಕರು ಏನು ನಮ್ಮ ಇದರ ಜೊತೆಗೆ ನಾನು ಸುಮಾರು 20ರಿಂದ 22 ಸ್ವಯಂ ಸೇವಕ ಸಂಘದವರು ನಮ್ಮ ಈ ಒಂದು ಬ್ರಹ್ಮಕಲಶ ಇದಕ್ಕೆ ಮತ್ತು ನಮ್ಮ ಅಭಿವೃದ್ಧಿ ಕಾರ್ಯಗಳಿಗೆ ಎಲ್ಲ ಕೈ ಜೋಡಿಸಿದ್ದಾರೆ. ಅವರಿಗೂ ನಾವು ನಮ್ಮ ಸಮಿತಿ ಪರವಾಗಿ ಅನಂತ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಖ್ಯವಾಗಿ ಶ್ರೀ ವೇದವಾಸಕ ಮತ್ತು ಅವರು ನಮ್ಮ ಶಾಸಕರು ನಮ್ಮ ಪ್ರತಿ ಮೊದಲನೇ ದಿನದಿಂದ ಹಿಡಿದು ಇವತ್ತಿನವರೆಗೂ ಇವತ್ತು ಮಧ್ಯಾಹ್ನ ಬಂದಿದ್ರು ಇಲ್ಲಿಗೆ ಬಂದಾಗ ನಿಮ್ಮ ಜೊತೆ ನಾನಿದ್ದೀನಿ, ನೀವು ಏನೂ ಕೆಲಸವನ್ನು ತಡೆ ನೀಡದೆ ನೀವು ಅದನ್ನು ಮುಂದುವರಿಸಿ ಕೆಲಸವನ್ನು ಮುಕ್ತಾಯ ಮಾಡಿ ನಿಮ್ಗೆ ಏನು ತೊಂದರೆ ಆದರೆ ನಾನು ಅದನ್ನು ಸರಿಪಡಿಸ್ತೀನಿ, ನಿಮಗೆ ಹಣಕಾಸಿನ ಇರ್ಬೋದು ಅಥವಾ ಒಂದು ಮಾರಲ್ ಸಪೋರ್ಟ್ ಆಗಿ ನಮಗೆ ನೀಡಿದ್ದಾರೆ. ಅವರಿಗೂ ನಾವು ನಮ್ಮ ಎಲ್ಲ ಕಮಿಟಿ ಪರವಾಗಿ ನಮ್ಮ ಈ ಹತ್ತಾವರ ಜನತೆ ಪರವಾಗಿ ಅವರಿಗೆ ಒಂದು ಧನ್ಯವಾದವನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ ಸರ್. ಮುಖ್ಯವಾಗಿ ನಾನು ಹೇಳಲಿಕ್ಕೆ ಬಯಸೋದು ಈ ಸಂದರ್ಭದಲ್ಲಿ ನಮ್ಮ ಈ ಒಂದೆಲ್ಲ ಕೆಲಸ ಕಾರ್ಯಗಳಿಗೆ ನಿರಂತರವಾಗಿ ದುಡಿದವರು ಕ್ಷಿತಿ ಮಾಸ್ಟರ್, ಈ ನಮ್ಮ ಹತ್ತಾವರದಾದ ಕೃಷಿ ಮುಮ್ಲೂರವರು ಕಳೆದ ಒಂದು 6 ತಿಂಗಳಿಂದ ನಿರಂತರವಾಗಿ ಇದರ ಬಗ್ಗೆ ಶ್ರಮ ಪಡ್ತಾ ಇದ್ದಾರೆ. ಎಲ್ಲ ಒಂದು ಸಂಘಟನೆಯನ್ನು ಬ್ರಹ್ಮಕಲಶೋತ್ಸವಕ್ಕೆ ಮಾಡಲಿಕ್ಕೆ ಏನೇನು ಬೇಕು ಅದನ್ನೆಲ್ಲವನ್ನು ತಯಾರು ಮಾಡಿ ಯಾವ ರೀತಿ ಮಾಡಬೇಕು ಅನ್ನೋದು. ಯಾಕಂದರೆ ಅವ್ರ ಹಿಂದೆ ದೇವಾಂಗ ಸಮಾಜದಲ್ಲಿರುವ ಏನು ಚಿರುಂಬ ಭಗವತಿ ಕ್ಷೇತ್ರವನ್ನು ನಡೆಸಿದವರು, ಅದರ ಮೊಕ್ತೇಸರವರು. ಹಾಗಾಗಿ ಅವರಿಗೆಲ್ಲ ಅನುಭವ ಇದೆ. ಆ ಅನುಭವನೆಲ್ಲ ಇಲ್ಲಿ ದಾರಿಯವರು ಚಕ್ರಪಾಣಿ ನಮ್ಮ ಏನು ಅಷ್ಟಮಿದ್ದು ಶೋಭಾಯಾತ್ರೆ ಅದರದ್ದು ಎಲ್ಲ ಅನುಭವ ಹೊಂದಿದವರು. ಅವರಿಗೆ ನಿಜವಾಗ್ಲೂ ನಾವೆಲ್ಲ ಸಮಿತಿ ಪರವಾಗಿ ಮತ್ತು ಊರ ಪರವಾಗಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಅಯ್ಯಪ್ಪ ಕ್ಷೇತ್ರ ಭಕ್ತಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸೂರಜ್ ರಾಘವನ್ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಹತ್ರ ಮಾತಾಡ್ಸ್ಕೊಂಡು ಬರೋಣ. ಸರ್ ನಮಸ್ತೆ. ಸರ್, ಕ್ಷೇತ್ರದ ಒಂದು ಹಿನ್ನೆಲೆ ಬಗ್ಗೆ ಮಾತನಾಡೋದಾದ್ರೆ ಒಂದೆರಡು ಮಾತು ಏನು ಹೇಳ್ತೀರಿ? ಈ ಕ್ಷೇತ್ರವು ಮೊದಲು 1961ರಲ್ಲಿ ಪ್ರಾರಂಭವಾದದ್ದು ಅಂತ ಹೇಳಿದ್ರೆ ಸ್ವಲ್ಪ ಜನ ಭಕ್ತಾದಿಗಳು ಇಲ್ಲಿ ಮೊದಲೊಂದು ಫೋಟೋವನ್ನು ಇಟ್ಟು ಪೂಜಿಸ್ತಾ ಇದ್ದರು. ಆಮೇಲೆ 62ರ ಹೊತ್ತಿಗೆ ಅವರೊಂದು ಮರದ ಮೂರ್ತಿಯನ್ನು ಮಾಡಿ ಪೂಜೆಗೆ ಶುರು ಮಾಡಿದರು. ಆ ಟೈಮಲ್ಲಿ ಏನು ಮಾಡಿದ್ರು ಹೇಳಿದರೆ ನಮ್ಮ ನೆಹರು ಮೈದಾನಲ್ಲಿ ಅಂದಿನ ನೆಹರು ಮೈದಾನಲ್ಲಿ 3 ದಿವಸ ಪ್ರೋಗ್ರಾಮ್ ಮಾಡ್ತಾಯಿದ್ರು. ಅದು ನಡೆದುಕೊಂಡು ಬಂದಿದ್ದು. ಆವಾಗ ನನ್ನ ತಂದೆಯವರು ಹಾಗೆ KEBಯಲ್ಲಿರೋ ಶ್ರೀಧರ್ ಅವರು ಮತ್ತು ನಾಮದೇವ್ ಶೆಣೆ ಅವರು, ಕಮಲಾಕ್ಷಿ ಅವರು ಮತ್ತು ಸಚೀಂದ್ರನಾಥ್, ಹಾಗೆ ತುಂಬ ಅನೇಕ ಹೆಸರುಗಳಿವೆ. ಅದು ಎಲ್ಲ ಹೆಸರುಗಳು ನೆನಪಾಗ್ತಾ ಇಲ್ಲ. ಹಾಗೆ ಇಲ್ಲಿ ಗುರುಸ್ವಾಮಿಗಳಿದ್ದರು, PR ನಾಯರ್ ಮತ್ತು ಪವಿತ್ರನ್, ವಿಕ್ರಮ್ ಸ್ವಾಮಿ, ಹಾಗೆ ತುಂಬ ಗುರುಸ್ವಾಮಿಗಳಿದ್ದರು. ಅವರೆಲ್ಲ ಸೇರಿಕೊಂಡು ಇದನ್ನು ನಡೆಸ್ಕೊಂಡು ಬರ್ತಾಯಿದ್ರು. ಕಾರಣಾಂತರಗಳಿಂದ 1992-94ರ ಹೊತ್ತಿಗೆ ನೆಹರು ಮೈದಾನ ಪ್ರೋಗ್ರಾಮ್ ನಿಂತ್ಕೋಯ್ತು. ಆಮೇಲೆ ಇಲ್ಲಿ ಸುತ್ತಮುತ್ತ ಮಾಡಲಿಕ್ಕೆ ಶುರು ಮಾಡಿದೆವು. ಆಗ ಒಂದು ಚಿಕ್ಕ ದೇವಾಲಯ ಇತ್ತು. ಮತ್ತು ಅದನ್ನು ಎದುರುಗಡೆ ಈ ಹಿಂದೆಗಡೆ ಇದ್ದ ಈ ಚಿಕ್ಕ ಒಂದು ಹಂಚಿನ ಇದನ್ನು ಎದುರುಗಡೆ ಸ್ವಲ್ಪ ಹೇಳಿದರೆ ಕಾಂಕ್ರೀಟ್ ಮಾಡಿ ಅಲ್ಲಿ ಒಂದು ಚಿಕ್ಕ ಗುಡಿಯನ್ನು ಮಾಡಿ ನಿರ್ಮಿಸಿ ಅಲ್ಲಿ ಸ್ಥಳಾಂತರಿಸಲಾಯಿತು. ಮತ್ತು ಗೋಕುಲದಾಸ್ ಅವರು ಹೇಳಿದಾಗೆ ತುಂಬ ಭಕ್ತಾದಿಗಳು ಹಾಗೂ ಸಮಾನ ಮನಸ್ಕರು ಸೇರಿಸಿಕೊಂಡು ಇದನ್ನು ಇಂಪ್ರೂವ್ಮೆಂಟ್ ಅದಾವುದು ಜೀರ್ಣೋದ್ಧಾರ ಮಾಡಬೇಕಂತ ಮನಸ್ಸಿಗೆ ಬಂತು. ಅವರೆಲ್ಲ ಸೇರಿಕೊಂಡು ಒಂದು ಮಾಧವ ಪದವರ ಹತ್ರ ಒಂದು ಪ್ರಶ್ನೆ ನಡೆಸಿದರು. ಮತ್ತು ಅವರು ಹೇಳಿದರು, ಆವಾಗ ಇದು ಗುಡಿಯನ್ನು ಹಿಂದೆ ಕೊಂಡೋಗಿ ಶಿಲೆಯಲ್ಲಿ ಕಟ್ಟಿ ಮತ್ತು ಮೂರ್ತಿಯನ್ನು ಒಂದು ಶಿಲೆಯಿಂದ ಅಥವಾ ಪಂಚಲೋಹದಿಂದ ಮಾಡಬೇಕಂತ ಹೇಳಿದರು. ಹಾಗೆ ಗೋಕುಲದಾಸ್, ಸಂತೋಷ್ ಶೆಟ್ಟಿ, ಮುರಳೀಧರ್ ಇವರೆಲ್ಲ ಸಹಕಾರ ಹಾಗೂ ಇಲ್ಲಿ ಊರಿನವರು ಭಕ್ತಾದಿಗಳು ತುಂಬ ಗೆಳೆಯರು ಸಮಾನ ಮನಸ್ಕರಲ್ಲಿ ಸೇರಿಕೊಂಡು ಈ ದೇವಾಲಯವನ್ನು ಚಿಕ್ಕದು ಅಂತೇಳಿ ಪ್ರಾರಂಭ ಮಾಡಿದ್ವಿ. ಇವಾಗ ಇಷ್ಟು ದೊಡ್ಡದಾಗಿ ನಿಂತಿದೆ. ಇದಕ್ಕೆ ಎಲ್ಲ ನಾವು ನಮ್ಮ ಶಾಸಕರಿಗೂ ಹಾಗೂ ಇಲ್ಲಿ ಸೇರಿಕೊಂಡ ಭಕ್ತಾದಿಗಳಿಗೂ ಹಾಗೂ ನಮ್ಮ ಒಟ್ಟಿಗೆ ನಿಂತ ಎಲ್ಲರಿಗೂ ಕೃತಜ್ಞತೆಗಳನ್ನು ಹೇಳ್ತಾ 2 ಮಾತು ನಿಲ್ಲಿಸ್ತೇನೆ. ಧನ್ಯವಾದ ಸರ್, ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕರೇ, ಅಯ್ಯಪ್ಪ ಸ್ವಾಮಿ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಕ್ಷಿತಿ ಮಮ್ಲೂರು ಅವ್ರು ನಮ್ಮ ಜೊತೆಗಿದ್ದಾರೆ. ಅವರ ಬಗ್ಗೆ 2 ಮಾತು ಹೇಳಬೇಕು ಅಂತ ಹೇಳಿದರೆ, ಇಡೀ ಒಂದು ಇವಾಗ ಬ್ರಹ್ಮಕಲಶ ಇಷ್ಟು ಅದ್ಧೂರಿಯಾಗಿ ನಡೀತಾ ಇದೆ ಅಂತ ಹೇಳಿದರೆ, ಇಡೀ ಒಂದು ಈ ಕ್ಷೇತ್ರಕ್ಕೆ ಒಂದು ಸಾರಥಿಯಾಗಿ ನಿಂತು ಎಲ್ಲರನ್ನೂ ಒಟ್ಟುಗೂಡಿಸಿ ಇಷ್ಟು ಅದ್ಧೂರಿಯಾಗಿ ಕಾರ್ಯಕ್ರಮ ನಡೆಯೋಕ್ಕೆ ಕಾರಣ ಆದವರು ಒಂದು ಮಹಾನ್ ವ್ಯಕ್ತಿತ್ವ ಅಂತ ಹೇಳ್ಬೋದು. ಅವರ ಹತ್ರ ಈ ಸಂದರ್ಭದಲ್ಲಿ 2 ಮಾತಾಡ್ಸ್ಕೊಂಡು ಬರೋಣ, ಬನ್ನಿ. ಸರ್ ನಮಸ್ತೆ. ನಮಸ್ತೆ. ಇವಾಗ ಇಷ್ಟು ಅದ್ಧೂರಿಯಾಗಿ ಬ್ರಹ್ಮಕಲಶಾಭಿಷೇಕ ನಡೀತಾ ಇದೆ. ಇದರ ಹಿಂದೆ ನಿಮ್ಮ ಶ್ರಮ ತುಂಬಾ ದೊಡ್ಡದು. ಸೊ ಇವಾಗ ಈ ಸಂದರ್ಭದಲ್ಲಿ ನಿಮ್ಮ 2 ಮಾತು ಏನು? ಹಾಗೇನು ಅಂತ ಯಾರು ಹೇಳಿದರು? ಎಲ್ಲ ಹಿರಿಯರು ಕಿರಿಯರು ಬಹಳಷ್ಟು ಮಂದಿ ಮುಂದೆ ಇರುವವರು ಹಿಂದೆ ಇರುವವರೆಲ್ಲ ಇದರಲ್ಲಿ ದುಡಿದಿದ್ದಾರೆ. ನನ್ನದೇ ಆದಂಥ ಅನುಭವದಲ್ಲಿ ಒಂದು ಮಾರ್ಗದರ್ಶನದ ಕಾರ್ಯವಷ್ಟೇ ನಾನು ಮಾಡಿದ್ದೇನೆ. ಹಾಗೇನು ಈ ಕ್ಷೇತ್ರದ ಬಗ್ಗೆ ಹೇಳಲಿಕ್ಕೆ ನನಗೆ ಯಾವಾಗಲೂ ಹೆಮ್ಮೆ ಆಗ್ತದೆ. ಯಾಕೆಂದರೆ ನಗರ ಮಧ್ಯೆ ಇರುವಂಥ ಒಂದು ಈ ಪ್ರದೇಶ, ಹತ್ತಾವರ ಪ್ರದೇಶ, ಪ್ರಾಯಶಃ ಒಂದು 500 ಮೀಟರ್, ಅರ್ಧ ಕಿಲೋಮೀಟರ್ನೊಳಗೆ 7-8 ಪ್ರಮುಖವಾದ ದೈವಸ್ಥಾನಗಳಿದೆ. ಆ ಎಲ್ಲ ದೈವಸ್ಥಾನಗಳಿಗೆ ವಿಶೇಷವಾದಂಥ ಪೌರಾಣಿಕ, ಐತಿಹಾಸಿಕ ಮತ್ತು 100 ವರ್ಷಗಳ ಒಂದು ಇತಿಹಾಸ ಇದೆ. ಪ್ರಾಯಶಃ ಈ ಒಂದು ಅಯ್ಯಪ್ಪ ಕ್ಷೇತ್ರ ಕೂಡ ಈ ಒಂದು ಭಾಗದಲ್ಲಿ ನಾವೇನು ನಿಂತಿದ್ದ ಒಂದು ಸಣ್ಣ ಹಣತೆಯಲ್ಲಿ ಬೆಳಗುತ್ತಿದ್ದಂಥ ಒಂದು ಕ್ಷೇತ್ರ. ಅದರ ಬಳಿಕ ಬಹಳಷ್ಟು ಅಭಿವೃದ್ಧಿ ಆದದನ್ನು ನೀವು ಗಮನಿಸಿರ್ಬೋದು. ಆದರೆ
ಯಾವಾಗ ಸಾಧಾರಣ 1961 ವೇಳೆಗೆ ಇದರ ಒಂದು ಅಭಿವೃದ್ಧಿ ಕಾಲ ಬಂತ, ಅದರ ನಂತರ ಇದು ಸಾಕಷ್ಟು ಜನರ ಒಂದು ಭಕ್ತಿಯ ಶ್ರದ್ಧಾ ಕೇಂದ್ರವಾಗಿ ಬರಲಿಕ್ಕೆ ಆರಂಭಿಸಿತು. ನಂತರ ನಾವು ಇವತ್ತು ಈ ರೀತಿಯ ಒಂದು ರೂಪುಗೊಳ್ಳಬೇಕಾದರೆ ನಾನು ಹೇಳಿದೆ ಆಗಲೇ, ಅದರಲ್ಲಿ ಹಲವರ ಶ್ರಮ, ಹಲವರ ಆಕಾಂಕ್ಷೆಗಳಿತ್ತು. ದಿನ ದಿನ ಇಲ್ಲಿ ಅಯ್ಯಪ್ಪ ಮಾಲಾಧಿಕಾರಿಗಳ ಸಂಖ್ಯೆಗಳು ಹೆಚ್ಚಾಗ್ತಾಯಿದ್ದು, ಭಕ್ತ ಜನರು ಹೆಚ್ಚಾಗ್ತಾಯಿತ್ತು. ಹಾಗಾಗಿ ಬಹುಶಃ ಬಹಳಷ್ಟು ಚಿಂತನೆ ನಡೆಸಿ ನಮ್ಮ ಆತ್ಮೀಯರು ಈ ಒಂದು ಶ್ರದ್ಧಾ ಕೇಂದ್ರ ಅಥವಾ ಈ ಒಂದು ಭಕ್ತಿಯ ಕೇಂದ್ರ ದೇವಸ್ಥಾನ ಮಾಡಿದ್ದಾರೆ. ಮತ್ತು ಇನ್ನೊಂದು ಬಹಳ ನಮಗೆ ವಿಶೇಷ ಅಂತ ಹೇಳಿದರೆ, ಅಯ್ಯಪ್ಪ ಸ್ವಾಮಿಯ ಏನು ಗುಡಿಯಲ್ಲಿ ಅಯ್ಯಪ್ಪ ಗುಡಿ ಅಂತ ಹೇಳುವಂಥ ಈ ಒಂದು ಸ್ಥಾನ ತನ್ನ ಒಂದು ಪ್ರಶ್ನಾ ಕಾರ್ಯದಲ್ಲಿ ಇದನ್ನು ಕ್ಷೇತ್ರವಾಗಿ ತೋರಿಸಿದವ ಅಯ್ಯಪ್ಪ. ಹಾಗಾಗಿ ಇಲ್ಲಿರುವ ಇನ್ನಿತರ 3 ಸಾನ್ನಿಧ್ಯಗಳೊಂದಿಗೆ ಆತ ಇಲ್ಲಿ ಪ್ರಮುಖವಾಗಿ ಬೆಳಗ್ತಾ ಇದ್ದಾನೆ. ಹಾಗೆ ನೀವು ಗಮನಿಸಿರ್ಬೋದು, ಎಲ್ಲ ರೀತಿಯಾದಂಥ ಒಂದು ವಾಸ್ತು ನಿರ್ಮಾಣ, ವಾಸ್ತುಶೈಲಿ ಎಲ್ಲವನ್ನು ಮಾಡಿಕೊಂಡರೂ ಕೂಡ ಆಧುನಿಕ ಸ್ಪರ್ಶವನ್ನು ಇದನ್ನು ಹೊಂದಿಕೊಂಡಿದೆ ಈ ಒಂದು ಕ್ಷೇತ್ರದ ಆವರಣ. ಯಾಕಂದರೆ ಅದು ಮುಂದಿನ ದಿನಗಳಿಗೆ ಎಲ್ರಿಗೂ ಹೆಚ್ಚು ಅನುಕೂಲತೆಯನ್ನು ಕೊಡಬೇಕಂತ ದೃಷ್ಟಿಯಿಂದ ಈ ಅಯ್ಯಪ್ಪ ಕ್ಷೇತ್ರ ಆಗಿದೆ. ಹಾಗಾಗಿ ಆ ಒಂದು ಚಿಂತನೆಯಲ್ಲಿ ಇದು ಭಾಳ ತ್ವರಿತವಾಗಿ ನಡೆದಂಥ ಒಂದು ನಿರ್ಮಾಣ. ಆ ನಿರ್ಮಾಣದಲ್ಲಿ ಭಾಳಷ್ಟು ಮಂದಿ ಶ್ರಮವಹಿಸಿದೆ ಎಂದು ಹೇಳಿದ್ದೇನೆ. ಹಾಗಾಗಿ ನಾವು ನಿರೀಕ್ಷೆ ಮೀರಿಗೆ ಅಂತೇಳಿ ಭಕ್ತ ಜನರ ಸಹಕಾರ ಬಂದಿದೆ. ನಾಳಿನ ದಿನ ಅದು ಪ್ರತಿಷ್ಠಾ ಮಹೋತ್ಸವ. ಪ್ರಾಯಶಃ ನಮಗೆ ಎಲ್ಲರೂ ಬರುವಂಥದ್ದು, ಎಲ್ಲರೂ ಮುಂದೆ ಇದೀಗ ಈ ಒಂದು ಕ್ಷೇತ್ರಕ್ಕೆ ತಮ್ಮದಾದಂಥ ಸೇವೆ ನೀಡುವುದರಲ್ಲಿ ನಮಗೆ ಅದರ ಬಹಳ ಅಭಿಮಾನ, ಸಂತೋಷ ಇದೆ. ಧನ್ಯವಾದ ಸರ್, ಧನ್ಯವಾದ.
ಹೊನ್ನಾವರದಲ್ಲಿರುವಂಥ ಅಯ್ಯಪ್ಪ ಸ್ವಾಮಿಯ ಪ್ರತಿಷ್ಠಾ ಬ್ರಹ್ಮಕಲಶಾಭಿಷೇಕದ ಸಂದರ್ಭ ಹೇಗಿತ್ತು, ಆ ಸಂಭ್ರಮ ಹೇಗಿತ್ತು ಅನ್ನೋದನ್ನು ನೋಡ್ಕೊಂಡು ಬಂದ್ರಿ. ಒಂದಷ್ಟು ಗಣ್ಯರು ಕೂಡ ಮಾತನಾಡಿದರು. ಕ್ಷೇತ್ರದಲ್ಲಿ ಯಾವ ರೀತಿ ಸಂಭ್ರಮ ಸಡಗರ ಅಡಗಿದೆ ನಡೀತಾ ಇದೆ ಅನ್ನೋದನ್ನ ನೋಡ್ಕೊಂಡು ಬಂದ್ರಿ. ಇದೇ ರೀತಿ ಒಂದಷ್ಟು ಭಕ್ತಿ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನು ನೀವು ಭಕ್ತಿ ಸಂಜೀವಿನಿ ವಾಹಿನಿಯಲ್ಲಿ ನೋಡ್ತಾ ಇರಬಹುದು. ದಯವಿಟ್ಟು ಕಾರ್ಯಕ್ರಮಕ್ಕೆ ಭಕ್ತಿ ಸಂಜೀವಿನಿ ವಾಹಿನಿಗೆ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಅಂತ ಹೇಳ್ತಾ ನಮಸ್ಕಾರ.